ಕೇಂದ್ರ ಸರ್ಕಾರದ ದುರಾಡಳಿತದಿಂದಾಗಿ ದೇಶ ತತ್ತರಿಸಿ ಹೋಗಿದ್ದು ಜನಸಾಮಾನ್ಯರ ಬದುಕು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯು ನರೇಂದ್ರ ಮೋದಿಯವರ ಅಚ್ಚೇದಿನ್ ಕೊಡುಗೆಯಾಗಿದೆ. ಈ ದೇಶದಿಂದ ಮೋದಿ ಆಡಳಿತವನ್ನ ಕಿತ್ತೆಸೆಯುವ ಮೂಲಕ ದೇಶವನ್ನ ರಕ್ಷಿಸುವ ಮೂಲಕ ಕೆಲಸ ಆಗಬೇಕಾಗಿದೆ ಅಂತ ಜಿಲ್ಲಾ ಪಂಚಾಯತ್ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹರ್ಷಾದ್ ವರ್ಕಾಡಿ ಹೇಳಿದ್ದಾರೆ. ಅವರು ಯೂತ್ ಕಾಂಗ್ರೆಸ್ ಮಂಜೇಶ್ವರ ಅಸೆಂಬ್ಲಿ ಸಮಿತಿಯ ವತಿಯಿಂದ ಹೊಸಂಗಡಿ ಚೆಕ್ ಪೋಸ್ಟ್ ಬಳಿಯ ಪೆಟ್ರೋಲ್ ಪಂಪ್ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಯೂತ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಇರ್ಷಾದ್ ಮಂಜೇಶ್ವರ ಅಧ್ಯಕ್ಷತೆ ವಹಿಸಿದ್ದ ಕಾರ್ಯಕ್ರಮದಲ್ಲಿ ಮೇಂಜಾ ಮಂಡಲ ಕಾಂಗ್ರೆಸ್ ಅಧ್ಯಕ್ಷ ಸಂಕಬೈಲು ಸತೀಶ್ ಅಡಪ್ಪ, ಕಾಂಗ್ರೆಸ್ ಮುಖಂಡರಾದ ದಿವಾಕರ ಎಸ್ಜೆ, ಇಕ್ಬಾಲ್ ಕಳಿಯೂರು, ಜಗದೀಶ್ ಮೂಡಂಬೈಲು, ಆರಿಫ್ ಮಚ್ಚಂಪಾಡಿ, ಖಲೀಲ್ ಬಜಾಲ್, ಅಜೀಜ್ ಕಲ್ಲೂರು, ಯಾಕೂಬ್ ಮಚ್ಚಂಪಾಡಿ, ಯೂತ್ ಕಾಂಗ್ರೆಸ್ ಮುಖಂಡರಾದ ಶರೀಫ್ ಅರಿಬೈಲು, ವಿನೋದ್ ಪಾವೂರು, ಇಮ್ತಿಯಾಜ್ ಹುಸೇನ್ ಕುಬಣೂರು, ಮೊಯ್ನುದ್ದೀನ್ ಪೆರಿಂಗಡಿ, ಸಮದ್ ಪೊಯ್ಯತ್ತಬೈಲು, ನವಾಜ್ ಮುವಾಜ್ ಮುಂತಾದವರು ನೇತೃತ್ವವನ್ನು ವಹಿಸಿದರು. ಡೀಸೆಲ್ ಮತ್ತು ಪೆಟ್ರೋಲ್ನ ಬೆಲೆ ಗಗನಕ್ಕೇರ್ತಾ ಇದೆ. ಯಾವುದೇ ಸಚಿವರಾಗಲಿ ಶಾಸಕರಾಗಲಿ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಬಿಜೆಪಿ ಅವರು ಇದನ್ನು ಮೌನವಾಗಿ ನೋಡ್ತಾ ಇದ್ದಾರೆ. ಉಡಾಫೆಯ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ಜನರ ಪರವಾಗಿ ಅವರಿಗೆ ಯಾವುದೇ ಕಾಳಜಿ ಇಲ್ಲ. ಜನಸಾಮಾನ್ಯರ ಪರವಾಗಿ ಅವರಿಗೆ ಕಾಳಜಿ ಇಲ್ಲ. ಹಾಗಿರುವಾಗ ಇಂಡಿಯನ್ ಯೂತ್ ಕಾಂಗ್ರೆಸ್ ಜನರ ಪರವಾಗಿ ಧ್ವನಿ ಎತ್ತಿಕೊಂಡು ಜನರ ಪರವಾಗಿ ನಿಲ್ಲುವಂತಹ ಒಂದು ಜವಾಬ್ದಾರಿಯುತ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಮಾತ್ರ ಕೇರಳ ಸರ್ಕಾರದಲ್ಲ, ಇದಕ್ಕೆ ಸಮಾನವಾದ ಪಾಲುಂಟು. ಉಮ್ಮನ್ಚಾಂಡಿ ಮುಖ್ಯಮಂತ್ರಿ ಉಳ್ಪಡಗ ಪೆಟ್ರೋಲ್ ದರ 7,000 ರೂಪಾಯಿಗಲ್ಲ. ಕೇರಳ ಸರ್ಕಾರದ ಟ್ಯಾಕ್ಸ್ ಕಡಿಮೆ ಮಾಡ್ತದೆ. ಪೆಟ್ರೋಲ್ದ ರೇಟನ್ನು ಬಂದು ಹಂತಕ್ಕೆ ಮುಟ್ಟಾದು ಜನಸಾಮಾನ್ಯರಿಗೆ ತೊಂದರೆ ಲೆಕ್ಕ ವ್ಯವಸ್ಥೆ ಮಲ್ತು ಕೊಡ್ತಿರ್ತಾರೆ. ಆಂಡ ಇನಿ ಕೇರಳ ಸರ್ಕಾರ ಈ ಒಂಜಿ ಕೇಂದ್ರ ಸರ್ಕಾರ ದುರಾಡಳಿತದ ದುರ್ಲಾಭನೆ ಪಡೆಯುತ್ತೆ. ಕೇರಳ ಸರ್ಕಾರ ಮಕ್ಕಳಿಗೆ ಸಾಥ್ ಕೊಡೋದು ಬಂದಲೆ. ಬಂಧುಗಳೇ, ನಾವು ಯೋಚನೆ ಮಾಡಬೇಕು. ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ನೀತಿಗಳು ಒಂದೇ ರೀತಿಯಾದ್ದು. ಭಾಳಷ್ಟು ಕಷ್ಟಪಟ್ಟು ನಾವು ಮಾಡಿದಂಥ ಸ್ವಾತಂತ್ರ್ಯದ ಇವತ್ತು ಹರಣ ಮಾಡುವಂಥ ಕಾರ್ಯದಲ್ಲಿ ಈ ಎರಡು ಪಕ್ಷಗಳು ಇವತ್ತು ಮುಂದೆ ಹೋಗ್ತಾ ಇದೆ ಎಂಬುದನ್ನು ನಾವು ಕಾಣಬೇಕು. ಬಂಧುಗಳೇ, 33 ರೂಪಾಯಿ ಕೇಂದ್ರ ಸರ್ಕಾರ ಇವತ್ತು ಪೆಟ್ರೋಲಿನ 100 ರೂಪಾಯಿಯಲ್ಲಿ ಪಡಿತಂತಾದರೆ ರಾಜ್ಯ ಸರ್ಕಾರ 26 ರೂಪಾಯಿಯನ್ನು ಪಡಿತಾ ಇದೆ. ಹಾಗಿದ್ರೆ ಎರಡೂ ಜನರು ಕಳ್ಳತನದಿಂದ ಈ ಹಣವನ್ನು ಪಡಿತಾ ಇದ್ದಾರೆ ಎಂಬುದಕ್ಕೆ ಇದೇ ಜ್ವಲಂತ